ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಪತ್ರದಿಂದ ವಚನ ಅಧ್ಯಾಯ 13 ವಾಕ್ಯ 1ರಿಂದ ಮುಂದುವರಿದು. ಸರ್ವಶಕ್ತ ತಂದೆಯಾದ ದೇವರೇ, ಈ ದೇವರ ವಾಕ್ಯವನ್ನು ಆಲಿಸುವ ನಮ್ಮೆಲ್ಲರನ್ನು ನೀವು ಅರಸಿ ಆಶೀರ್ವದಿಸಿರಿ. ಈ ದೈವ ವಾಕ್ಯದ ಮುಖಾಂತರ ಪ್ರೇರಿತರಾಗಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಹಿಂಬಾಲಕರಾಗಿ ಜೀವಿಸಲು ನಮಗೆ ಮಾನಸಿಕ ಶಾರೀರಿಕ ಆಧ್ಯಾತ್ಮಿಕ ಆರೋಗ್ಯ ನೀಡಿರಿ. ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸುರನರರ ನುಡಿಗಳ ನಾನಾಡಬಲ್ಲೆ, ನಾನಾದರೂ ಪರಮ ಪ್ರೀತಿಯೊಂದನಿಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ, ಜನಜನಿಸುವ ಜಾಗಟೆ. ಪ್ರವಾದನೆಯ ಇರಬಹುದು ನಿಗೂಢ ರಹಸ್ಯಗಳ ಅರಿವು, ಎಲ್ಲದರ ಪರಿಜ್ಞಾನ, ಪರ್ವತವನ್ನೇ ಕದಲಿಪ ವಿಶ್ವಾಸ. ಪ್ರೀತಿಯೊಂದಿಲ್ಲದಿದ್ದರೆ ನಾ ಶೂನ್ಯ ಸಮಾನ. ನನಗಿರುವುದೆಲ್ಲವನ್ನು ನಾ ದಾನ ಮಾಡೆ, ದೇವನೇ ಸಜೀವ ದಯಿಸಲು ನೀಡೆ. ನಾನಾಗಿರೆ ಪರಮ ಪ್ರೀತಿ ವಿಹೀನ, ಏನದು ಜೀವನ ನನಗೇನದು ಪ್ರಯೋಜನ. ಸಹನೆ ಸೈರಣೆ ದಯದಾಕ್ಷಿಣ್ಯ ಪ್ರೀತಿಯಲ್ಲಿವೆ, ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ ಮರ್ಮಕ್ಕೆ, ಮೆರೆತಕ್ಕೆ ಮತ್ಸರಕ್ಕೆ, ಸಿಡುಕಿಗೆ ಸೊಕ್ಕಿಗೆ, ಸ್ವಾರ್ಥಕ್ಕೆ ಸೇಡುಗಳನೆಕ್ಕಿಗೆ. ನಲಿಯದು ಪ್ರೀತಿ ಅನಿಯತೆಯಲ್ಲಿ, ನಲಿಯದಿರದು ಸತ್ಯದ ಜಯದಲ್ಲಿ. ನಂಬುವುದೆಲ್ಲವನ್ನು ನಿರೀಕ್ಷಿಸುವುದೆಲ್ಲವನ್ನು ಸಹಿಸಿಕೊಳ್ಳುವುದು ಸಮಸ್ತವನ್ನು, ಪ್ರೀತಿಯೆಂದು ಅರಿಯದು ಸೋಲನು. ಈ ಮೂರರಲ್ಲಿ ನಾನು ಅರಿವೆನು ಅಖಂಡವಾಗಿ, ನಿಲ್ಲುವುದು ನಂಬಿಕೆ ನಿರೀಕ್ಷೆ ಪ್ರೀತಿ ನೆಲೆಯಾಗಿ. ಈ ಮೂರರಲ್ಲಿ ಪ್ರೀತಿಯೇ ಪರಮೋನ್ನತವೆಂಬುದು ನೀನರಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಸಹೋದರ ಸಹೋದರಿಯರೇ, ಕ್ರೈಸ್ತ ಸಮುದಾಯದಲ್ಲಿ ದೇವರ ಮತ್ತು ನೆರೆಯವರ ಮಧ್ಯೆ ಸಂಬಂಧ ಜೀವಾಳವಾಗಿರಬೇಕು. ದೇವರ ಮತ್ತು ನೆರೆಯವರ ಸಂಬಂಧ ಕುಟುಂಬದಲ್ಲಿ ಪತಿ ಪತ್ನಿ ಜೀವನದಲ್ಲಿ ಪ್ರತಿಫಲ ಆಗಬೇಕು. ಪತಿ ಪತ್ನಿಯರು ಸಂತೋಷದಲ್ಲಿದ್ದರೆ ಸ್ವರ್ಗ ದೇವರ ಕಟ್ಟಳೆಗಳು ಫಲಪ್ರದ. ಇಲ್ಲವಾದಲ್ಲಿ ಸಂತೋಷವೇ ದುಃಖದಲ್ಲಿ ಬದಲಾವಣೆ. ದೇವರ ಸಾನ್ನಿಧ್ಯ ಅದೃಶ್ಯ, ದೇವರ ಕಟ್ಟಳೆಗಳು ಮಾಯ. ಪ್ರೀತಿಯೇ ಅಚಲ, ಪ್ರೀತಿಯೇ ನಿಶ್ಚಲ ಎಂಬ ಮಾತನ್ನು, ಸತ್ಯವನ್ನು ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ವಾಚನದಲ್ಲಿ ಹೇಳುವುದನ್ನು ನಾವು ಆಲಿಸಿದೆವು. ಪ್ರಿಯರೇ, ಸಂತೋಷ, ಆರೋಗ್ಯ, ಸಮಾಧಾನ ನಾವೆಲ್ಲರೂ ನಿರೀಕ್ಷಿಸುವ ಸಂಪತ್ತು. ನಾವೆಲ್ಲರೂ ಇದಕ್ಕೋಸ್ಕರ ಸಂತೋಷ ಪಡುತ್ತೇವೆ, ಹಾತೊರೆಯುತ್ತೇವೆ. ಯಾವಾಗಲೂ ಸಂತೋಷ ದುಃಖದಲ್ಲಿ ಬದಲಾವಣೆಯಾದರೆ ಅಥವಾ ಪರಿವರ್ತನೆಯಾದರೆ ಆ ಜೀವನಕ್ಕೇನೇ ಅರ್ಥ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಬಂದಿತ್ತು. ದಾವಣಗೆರೆ ಎಂಬ ಊರಲ್ಲಿ ಸಡಗರವೇ ಸಡಗರ, ಜಾತ್ರೆ, ಊರ ಜಾತ್ರೆ, ಸಂತೋಷ ಸಂಭ್ರಮ. 5 ವರ್ಷಗಳ ಬಳಿಕ ಊರ ಜಾತ್ರೆ. ಬಂಧುಗಳ ಆಗಮನ, ಬಾಡೂಟ ತಯಾರಾಗಿತ್ತು. ಕಂಠಪೂರ್ತಿ ಕುಡಿದು ಬಂದ ಪತಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ತೆಗೆದಿದ್ದಾನೆ. ಜಗಳ ವಿಕೋಪಕ್ಕೆ ತಿರುಗಿ ಹಲ್ಲೆ, ಕಿವಿಯಲ್ಲಿ ರಕ್ತ ಸೋರಿ ಮರಣ ಹೊಂದಿದ್ದಾರೆ. ಕುಡಿದ ಮತ್ತಿನಲ್ಲಿ ಪತ್ನಿ ಕೊಂದ ಭೂಪ ಹನುಮಂತ ಪತ್ನಿ ಅರ್ಪಿತಳನ್ನು 24 ವರ್ಷದ ಅರ್ಪಿತಳನ್ನು ಕೊಲೆ ಮಾಡುತ್ತಾನೆ. ಊರ ಜಾತ್ರೆಯಲ್ಲಿ ಕುಟುಂಬ ಮತ್ತು ಎಲ್ಲರೂ ಸಂತೋಷದಿಂದ ಇರುವ ಸಂದರ್ಭ ಇದ್ದು ಅದನ್ನು ದುಃಖ ಸಾಗರದಲ್ಲಿ, ಇಡೀ ಊರೇ ದುಃಖ ಸಾಗರದಲ್ಲಿ ಮುಳುಗಿದನ್ನು ನಾವು ಈ ಘಟನೆಯಿಂದ ಕಾಣಬಹುದು. ದೇವರ ಪ್ರೀತಿ, ಅನ್ಯೋನ್ಯ, ಏಕತೆ, ಶಾಂತಿ, ಸಮಾಧಾನ, ದೇವ ಪ್ರೀತಿಯ
ನಿಜ ಅನುಭವ ಮದುವೆ ಜೀವನದಲ್ಲಿ ಪತಿ ಪತ್ನಿಯರಲ್ಲಿ ಕುಟುಂಬದಲ್ಲಿ ಇರಬೇಕು. ಎಷ್ಟೋ ಸಲ ಕುಟುಂಬ ಕಲಹ, ಪತಿ ಪತ್ನಿಯರ ಜಗಳ ಮಕ್ಕಳಿಗೆ ಬಹಳಷ್ಟು ನೋವನ್ನು ತರುತ್ತದೆ. ಹಲವು ಸಲ ಅವಿಶ್ವಾಸದಿಂದ ಪ್ರೀತಿಯು ಹೆಪ್ಪುಗಟ್ಟುವುದು, ಅಪನಂಬಿಕೆಯಿಂದ, ಗರ್ವದಿಂದ, ದರ್ಪದಿಂದ, ಅಮಲು ವ್ಯಸನತೆಯಿಂದ ಗಂಡ ಪತ್ನಿಗೆ ಘೋರ ಹಿಂಸೆ ಕೊಡುವುದು, ತಳ್ಳುವುದು, ಕ್ರೌರ್ಯವನ್ನು ತೋರಿಸುವುದು, ಇವೆಲ್ಲವ ಕಾರಣಕ್ಕಾಗಿ ಪತ್ನಿಯ ಜೀವನ ಬೇಡೆಂಬ ಜಿಗುಪ್ಸೆಯಿಂದ ನೊಂದು ಬಾಳುವುದನ್ನು ನಾವು ಅರಿತಿದ್ದೇವೆ ಅಥವಾ ಅಂಥ ಅನುಭವವನ್ನು ನಾವು ಕೇಳಿದ್ದೇವೆ. ಆವಾಗ ಇಡೀ ಕುಟುಂಬದಲ್ಲಿ ಮಕ್ಕಳಿಗೂ ಪತ್ನಿಗೂ ದುಃಖದ ಅನುಭವ. ಒಂದು ವೇಳೆ ಪತ್ನಿಯ ಅಪನಂಬಿಕೆಯಿಂದ ಅಥವಾ ಕೆಲವು ಕಾರಣಗಳಿಂದ ಅವಿಶ್ವಾಸ, ಅನ್ಯ ಸಂಬಂಧ ಅಥವಾ ಮದುವೆ ಜೀವನದಲ್ಲಿ ನಿರುತ್ಸಾಹ, ಇವೆಲ್ಲ ಕಾರಣಕ್ಕೋಸ್ಕರ ಪತಿಯೂ ಸಹ ಜಿಗುಪ್ಸೆಯಲ್ಲಿರುವುದು, ಕಷ್ಟದಲ್ಲಿರುವುದು, ಏಕಾಂಗಿಯಾಗಿ ಹೋರಾಟ ಮಾಡುವುದು, ಜೀವಿಸುವುದು ನಾವು ಕಾಣುತ್ತೇವೆ. ಆದ್ದರಿಂದ ಪ್ರೀತಿ ಇಲ್ಲದ ಜೀವನ ಬರಡು ಭೂಮಿಯಾಗಿ ಪ್ರಿಯರೇ. ದೇವರ ಪ್ರೀತಿ ಅನುಭವಿಸುವ ಪುಣ್ಯಾತ್ಮರು ಪರರನ್ನು ಪ್ರೀತಿಸುವ ಹಲವು ಉದಾಹರಣೆಗಳು ನಮ್ಮಲ್ಲಿವೆ. ಮದರ್ ತೆರೇಸಾ ಮೂಲತಃವಾಗಿ ದೇವರ ಪ್ರೀತಿಯನ್ನು ಅಮೋಘವಾಗಿ ಸವಿದರು. ಪವಿತ್ರ ಸಂಸ್ಕಾರದಲ್ಲಿ ಈ ಪ್ರೀತಿಯನ್ನು ಅವರು ದಿನಪ್ರತಿ ಅನುಭವಿಸುತ್ತಾರೆ. ಪರಮಪ್ರಸಾದ ಯೇಸುವಿನ ಪಾದದ ಬಳಿ ಪರಮ ಸಂಸ್ಕಾರದ ಮುಂದೆ ತಲೆಬಾಗಿ ಆರಾಧನೆ ಮಾಡುತ್ತಾ ಪರಮಪ್ರಸಾದವನ್ನು ತಪ್ಪದೆ ಸ್ವೀಕರಿಸುತ್ತಾ ಆ ಪ್ರೀತಿಯನ್ನು ಅನುಭವಿಸಿದ ಪುಣ್ಯಾತ್ಮೆ ಮದರ್ ತೆರೇಸಾ ಹಳ್ಳಿಯಲ್ಲಿ, ಗಲ್ಲಿಯಲ್ಲಿ, ಊರ, ನಾಡ, ಪಟ್ಟಣದ ಜನರಿಗೆ ಪ್ರೀತಿಯನ್ನು ಹಂಚುತ್ತಾರೆ. ಪ್ರೀತಿಯೇ ಅನುಭವಿಸದ ಮಕ್ಕಳಿಗೆ, ನಿರಾಶ್ರಿತರಿಗೆ ಪ್ರೀತಿಯನ್ನು ಧಾರೆ ಎರೆಯುತ್ತಾರೆ. ಮಹಾತ್ಮ ಗಾಂಧಿ ಪುಣ್ಯಾತ್ಮ, ಮಹಾ ಆತ್ಮ, ಪರರನ್ನು ಪ್ರೀತಿಸ್ತಾರೆ. ವೈಯಕ್ತಿಕವಾಗಿ ದೇವರನ್ನು ಅತಿಯಾಗಿ ಪ್ರೀತಿಸಿದ, ಸರ್ವಧರ್ಮದ ಭಕ್ತಿ ಗ್ರಂಥದಲ್ಲಿ ದೇವರನ್ನು ಕಂಡ ಮಹಾತ್ಮ ಗಾಂಧಿ ಎಲ್ಲ ಜನರನ್ನು ಪ್ರೀತಿಸ್ತಾರೆ. ಬಡವರಿಗೋಸ್ಕರ, ಹರಿಜನ, ಗಿರಿಜನ, ಕಡು ಬಡವರಿಗೋಸ್ಕರ, ಜಾತಿ ತಾರತಮ್ಯದಿಂದ ಸಂಕಷ್ಟ ಪಡುವ ನಿಜ ಮಾನವರಿಗೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಡುತ್ತಾರೆ. ಅವರೇ ದೇವರ ಜನ, ಹರಿಜನ, ದೇವರ ಭಕ್ತರೆಂದು ನಂಬುತ್ತಾ ಅಂಥವರನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಮನುಷ್ಯ ಧರ್ಮ ಸಮಾನತೆಯ ಧರ್ಮ ಎಂದು ಪ್ರತಿಪಾದಿಸುತ್ತಾರೆ. ದೇವರ ಪ್ರೀತಿಯು ಪರಪ್ರೀತಿಯಲ್ಲಿ ಒಳ್ಳೆಯ ಕೆಲಸಗಳಿಂದ, ನುಡಿಗಳಿಂದ ಅವರು ಹಂಚುತ್ತಾರೆ. ಸಂತ ಫ್ರಾನ್ಸಿಸ್ ಅಸ್ಸಿಸಿ ದೇವರ ಭಕ್ತ, ಸರಳ ಜೀವನದಿಂದ, ಮಾತಿನಿಂದ, ನಡೆನುಡಿಗಳಿಂದ ಬಡವರಿಗೋಸ್ಕರನೇ ತನ್ನ ಜೀವನವನ್ನು ಮುಡಿಪಾಗಿಡುತ್ತಾನೆ. ಬಡವರಲ್ಲಿ ಪ್ರಭು ಯೇಸುವನ್ನು ಕಾಣುತ್ತಾನೆ. ಗರೀಬ್ ಅಥವಾ ಬಡ ಪರಿಸ್ಥಿತಿಯಲ್ಲಿ ಪ್ರಭು ಯೇಸುವೇ ಅವರ ಮುಖದಲ್ಲಿ ಕಾಣುವರು. ಬಡ ಜನರಲ್ಲಿ ಅವರು ಸದೃಶ್ಯರಾಗುವರು. ದೀನ ದಲಿತರಲ್ಲಿ ದೇವರು ಕಾಣುವರು ಎಂಬ ಅಚಲ ನಂಬಿಕೆಯಿಂದ ಸಂತ ಫ್ರಾನ್ಸಿಸ್ ಅಸ್ಸಿಸಿಯವರು ತನ್ನ ಜೀವನವನ್ನೇ ಗರೀಬರಿಗಾಗಿ, ದರಿದ್ರ ಬಡ ಜನರಿಗಾಗಿ ಪ್ರೀತಿಯ ಕೆಲಸಗಳಿಂದ ಸಮರ್ಪಣೆ ಮಾಡುತ್ತಾರೆ. ದೇವರ ಪ್ರೀತಿ ಪರಪ್ರೀತಿಯಲ್ಲಿ ಕಂಡರೆ ದೇವರೇ ನಮ್ಮ ಜೀವನದಲ್ಲಿ ಇರುತ್ತಾರೆ. ನಾವು ನಿಜವಾಗಿ ದೇವರ ಗುಣವನ್ನು
ದೇವರ ಸ್ವಭಾವವನ್ನು ನಮ್ಮ ಜೀವನದಲ್ಲಿ ವೃದ್ಧಿಸುತ್ತಾ ದೇವರ ನಿಜ ಅನುಯಾಯಿಗಳು ಹಿಂಬಾಲಕರಾಗುತ್ತೇವೆ. ಪ್ರಿಯರೇ, ಅಂಥ ದೇವರನ್ನು ಪ್ರೀತಿಸಬೇಕಾದರೆ ನಾವು ಮೂಲತಃವಾಗಿ ವೈಯಕ್ತಿಕವಾಗಿ ದೇವರ ಪ್ರೀತಿಯಲ್ಲಿರಬೇಕು, ದೇವರ ನಿಜ ಭಕ್ತಿಯಲ್ಲಿರಬೇಕು. ದೇವರನ್ನು ಪ್ರೀತಿಸಲು ನಮಗೆ ನೆರವಾಗುವ ಸೂತ್ರಗಳನ್ನು ನಾವು ನೆನಪಿಡಬೇಕು. ಇಂಗ್ಲಿಷ್ ಭಾಷೆಯಲ್ಲಿ ಮೂಲಾಕ್ಷರಗಳು ABCDEF ಹೀಗೆ Z ವರೆಗಿವೆ. ಹಾಗೆ ಈ ಅಕ್ಷರಗಳ ಮುಖಾಂತರ ಅಥವಾ ಈ ಅಕ್ಷರಗಳ ಮುಖೇನ ನಾವು ದೇವರನ್ನು ಪ್ರೀತಿಸುವ ಸೂತ್ರವನ್ನು ನೆನಪಿಡಬೇಕು. ಇಂಗ್ಲಿಷ್ ವರ್ಣಮಾಲೆಯ ಮೊದಲನೇ ಅಕ್ಷರ A, ಎಡೋರೇಷನ್, ದೇವರನ್ನು ನಾವು ಆರಾಧಿಸುವ ಮುಖಾಂತರ. ಮದರ್ ತೆರೇಸಾ ಪ್ರತಿ ದಿವಸ ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ದೇವಾಲಯಕ್ಕೆ ಬಂದು, ಪ್ರಾರ್ಥನಾ ಮಂದಿರಕ್ಕೆ ಬಂದು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಿದ್ರು. ಪರಮ ಸಂಸ್ಕಾರದ ಮುಂದೆ ತಲೆಬಾಗಿ ಸೃಷ್ಟಿಕರ್ತ ದೇವರಿಗೆ ಆರಾಧನೆ ಮಾಡ್ತಿದ್ರು. ಆದರೆ ದೇವರನ್ನು ಪ್ರೀತಿಸಲು ದೇವರಿಗೆ ಪ್ರಿಯವಾದ, ನಾವು ದೇವರ ಹತ್ರ ಸಂಬಂಧ ಇಡುವ ಕೆಲವು ಅಂಶಗಳನ್ನು ನಾವು ಪರಿಪಾಲಿಸಬೇಕು. ಎರಡನೇದಾಗಿ ಬೈಬಲ್, B, ಇಂಗ್ಲೀಷ್ನ B ಅಕ್ಷರ, ಬೈಬಲನ್ನು ನಾವು ಓದಬೇಕು. ಬೈಬಲ್ನಲ್ಲಿ ಪ್ರಭು ಯೇಸು ದೇವರ ಸಂಪೂರ್ಣ ಪರಿಚಯವನ್ನು ನೀಡಿದ್ದಾರೆ. ದೇವರ ವಾತ್ಸಲ್ಯದ ಮುಖವನ್ನು ಜಗತ್ತಿಗೆ ತೋರ್ಪಡಿಸಿದ್ದಾರೆ. ಬೈಬಲ್ನ ಪ್ರತಿಯೊಂದು ವಾಕ್ಯಗಳು ಜೀವಭರಿತ ವಾಕ್ಯಗಳು. ಈ ಬೈಬಲನ್ನು ನಾವು ಓದಿ ಪ್ರಭು ಯೇಸುವನ್ನು ದೇವರನ್ನು ನಾವು ಆರಾಧಿಸಬೇಕು, ಪ್ರೀತಿಸಬೇಕು. ಇಂಗ್ಲೀಷ್ನ ಮೂರನೇ ಅಕ್ಷರ C, ಕಮ್ಯುನಿಟಿ ಪ್ರೇಯರ್, ಸಮುದಾಯದ ಪ್ರಾರ್ಥನೆ. ನಾವು ಕುಟುಂಬಸ್ಥರು ಜೊತೆಯಾಗಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ, ಸಂಜೆ ಸಂಧ್ಯಾ ವಂದನೆ, ಆರಾಧನೆ, ಪ್ರಾರ್ಥನೆ ಮಾಡುತ್ತಾ ದೇವರನ್ನು ನಾವು ಸಾಮೂಹಿಕವಾಗಿ ಪ್ರಾರ್ಥಿಸಿ ಆರಾಧಿಸಬೇಕು. D, ಡಿವೈನ್ ಮರ್ಸಿ, ದೇವರ ವಿನಮ್ರತೆಯನ್ನು, ಕರುಣೆಯನ್ನು ಬೇಡುವ ಪ್ರಾರ್ಥನೆ. ದೇವರು ಕಾರುಣ್ಯಮಯಿ, ಕರುಣಾಕರ, ಕರುಣಾಸಾಗರ. ಆ ದೇವರ ಕರುಣೆಯನ್ನು ನಾವು ಬೇಡಬೇಕು ಈ ಪ್ರಾರ್ಥನೆಯ ಮುಖಾಂತರ. ಈ ಯೂಕರಿಸ್ಟ್, ಪರಮ ಪ್ರಸಾದ ಸಂಸ್ಕಾರ. ಪರಮ ಪ್ರಸಾದ ಸಂಸ್ಕಾರದಲ್ಲಿ ದೇವರ ಪ್ರೀತಿಯ ಪರಮ ಅವಧಿ. ಇದಕ್ಕಿಂತ ಮಿಗಿಲಾಗಿ ದೇವರು ನಮ್ಮನ್ನು ಪ್ರೀತಿಸುವ ಬೇರೆ ಯಾವುದೇ ಘಟನೆ, ವೃತ್ತಾಂತ, ಸಂದರ್ಭ, ಉದಾಹರಣೆ ಇಲ್ಲ. ತನ್ನ ಸಂಪೂರ್ಣ ಜೀವನವನ್ನು ದೇವರು ಪರಮ ಪವಿತ್ರ ಪ್ರಸಾದ ರೊಟ್ಟಿಯಿಂದ ಶರೀರ ಮತ್ತು ರಕ್ತವನ್ನು ಹಂಚುವುದು, ಕೊನೆಯ ಉಸಿರಿನ ತನಕ ಕೊನೆಯ ರಕ್ತದ ಹನಿ ನಮಗೋಸ್ಕರ ಅವರು ಸುರಿಸುವುದು, ನಮಗೋಸ್ಕರ ಅವರು ತಮ್ಮ ಜೀವನವನ್ನು ಸಮರ್ಪಿಸುವುದು ಪರಮ ಪ್ರಸಾದ. ಈ ಸಂಸ್ಕಾರದ ಭಕ್ತಿಯನ್ನು ನಾವು ಕಾಣಬೇಕು, ಭಕ್ತಿಯಿಂದ ನಾವು ಮುಂದುವರಿಬೇಕು. F, ಫೇವ್ರೆಟ್ ಪ್ರೇಯರ್, ನಮಗೆ ಪ್ರೀತಿಯ ಪ್ರಾರ್ಥನೆಗಳು. ಹಲವಾರು ಪ್ರಾರ್ಥನೆಗಳು ನಮಗೆ ಪ್ರಿಯವಾದ್ದು. ಚುಟುಕು ಧ್ಯಾನಕ್ಕೆ ಉಪಕಾರವಾಗುವ, ಪ್ರೇರಣೆ ಕೊಡುವ ಶಬ್ದಗಳು, ವಾಕ್ಯಗಳು. ಚುಟುಕಾದ ಒಂದು ಗೀತೆ, ಚುಟುಕಾದ ಬೈಬಲ್ನ ಕೆಲವು ಮಾತುಗಳು, ಪಂಕ್ತಿಗಳು, ಸ್ತೋತ್ರ ವಾಕ್ಯಗಳು, ಇವೆಲ್ಲವುಗಳು ನಮಗೆ ಪ್ರಿಯವಾದದ್ದು. ಯಾವುದಂತ ನಾವು ಆಯ್ಕೆ ಮಾಡಿ ಪದೇ ಪದೇ ನಾವು ಅದನ್ನೇ ಹೇಳ್ತೇವೆ, ಆದರೆ ಅದು ನಮಗೆ ಪ್ರಿಯವಾದ ಪ್ರಾರ್ಥನೆಗಳನ್ನೇ ಮಾಡ್ತಾ. ಇಂಥ ಫೇವರೆಟ್ ಪ್ರಿಯವಾದ ಪ್ರಾರ್ಥನೆಗಳನ್ನು ನಾವು ತಪ್ಪದೆ ಪ್ರಾರ್ಥಿಸಬೇಕು. ಗಾಯನ ಮುಖಾಂತರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. G, ಫಾರ್ ಗಿವಿಂಗ್, ನಮ್ಮ ಪ್ರೀತಿಯನ್ನು ನಾವು ಪರರಿಗೆ ಹಂಚಬೇಕು, ನಮ್ಮ ಪ್ರೀತಿಯನ್ನು ಪರರಿಗೆ ಕೊಡಬೇಕು. ದೇವರ ಪ್ರೀತಿಯನ್ನು ಅನುಭವಿಸಿದ ನಂತರ ಅದನ್ನು ಅದುಮಿಟ್ಟು ಬಚ್ಚಿಟ್ಟುಕೊಳ್ಳುವುದಲ್ಲ, ಅದನ್ನು ಬೇರೆಯವರಿಗೆ ನಾವು ಹಂಚಬೇಕು. ನಡೆನುಡಿಗಳಿಂದ, ಒಳ್ಳೆಯ ಕೆಲಸಗಳಿಂದ ಆ ಪ್ರೀತಿಯನ್ನು ನಾವು ಮಾತಿನ ಮುಖಾಂತರ, ನಡೆನುಡಿಗಳಿಂದ, ಕೆಲಸದ ಮುಖಾಂತರ ನಾವು ವ್ಯಕ್ತಪಡಿಸುವಾಗ ಮಾತ್ರ ನಮ್ಮ ಜೀವನ ಅರ್ಥಪೂರ್ಣ, ಅರ್ಥಭರಿತ. ಗಿವಿಂಗ್, ನಾವು ಕೊಡಬೇಕು ನಮ್ಮ ಜೀವನವನ್ನು ಪ್ರೀತಿಯ ದಾರಿಗಳ ಮುಖಾಂತರ, ಪ್ರೀತಿಯ ಕೆಲಸಗಳ ಮುಖಾಂತರ. ಗಿವಿಂಗ್. H, ಹಿಮ್ಸ್,
ಭಕ್ತಿ ಗೀತೆಗಳು, ಸ್ತುತಿ ಸ್ತೋತ್ರಗಳು, ದೇವರ ಗುಣಗಾನ ಮಾಡುತ್ತಾ, ದೇವರಿಗೆ ಆರಾಧನೆ ಸಲ್ಲಿಸುತ್ತಾ, ದೇವರ ಪರಿಚಯ ಮಾಡುವ, ದೇವರ ಕರುಣೆಯನ್ನು ವಿತರಿಸುವ, ದೇವರ ಸ್ನೇಹವನ್ನು ಪಸರಿಸುವ, ದೇವರ ಸಾನ್ನಿಧ್ಯವನ್ನು ನೆನಪಿಸುವ ಭಕ್ತಿಗೀತೆಗಳನ್ನು, ಪಂಕ್ತಿಗಳನ್ನು, ಗೀತೆಗಳನ್ನು ನಾವು ಹಾಡಬೇಕು. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಮುಂಜಾನೆಯ ಸಂಜೆಯ ಪ್ರಾರ್ಥನಾ ವಿಧಿಗಳಲ್ಲಿ ನಮಗೆ ಗೊತ್ತಿರುವ ಗೀತೆಗಳನ್ನು ಹಾಡುತ್ತಾ ದೇವರಿಗೆ ನಾವು ಆರಾಧನೆ ಸಲ್ಲಿಸಬೇಕು. ಇಂಟರ್ಸೆಸರಿ ಪ್ರೇಯರ್ಸ್, ದೇವರನ್ನು ನಾವು ಕಾಣುವ, ದೇವರಿಗೆ ನಮ್ಮ ಮೊರೆಗಳನ್ನಿಡುವ, ದೇವರ ಮೊರೆಗೆ ಹಾತೊರೆಯುವ, ನಾವು ನಮ್ಮ ಪ್ರಯಾಣದಲ್ಲಿ, ನಮ್ಮ ಜೀವನದಲ್ಲಿ ದಾರಿಯಲ್ಲಿ ಹೋಗುವಾಗ ಯಾವುದಾದ್ರೂ ಒಂದು ಕಷ್ಟದ ದುಃಖವನ್ನು ತರುವ ಅಥವಾ ಅಸಹಾಯಕತೆಯ, ಅಂದರೆ ನಮ್ಮಿದೇನು ಮಾಡಲಾಗುವುದಿಲ್ಲ, ಪರಿಹಾರ ಕೊಡಲಾಗುವುದಿಲ್ಲ ಅಂಥ ಪರಿಸ್ಥಿತಿ ಅಥವಾ ಘಟನೆಗಳನ್ನು ನಾವು ನೋಡಿದರೆ, ಅಥವಾ ಅಂಥ ಘಟನೆಗಳಿಗೆ ನಮಗೆ ಸಂಬಂಧ ಇದ್ದರೆ, ಸಂಪರ್ಕ ಇದ್ದರೆ, ಅಂಥ ಘಟನೆಗಳನ್ನು ಸಂಧಿಸುವಾಗ ನಾವು ಅಸಹಾಯಕರಾಗುತ್ತೇವೆ. ಏನು ಮಾಡಬೇಕಂತ ನಮಗೆ ತೋಚುವುದಿಲ್ಲ, ಆಲೋಚನೆ ಬರುವುದಿಲ್ಲ. ಅಂಥ ಸಂದರ್ಭಗಳಿಗೋಸ್ಕರ, ಘಟನೆಗಳಿಗೋಸ್ಕರ ದೇವರ ಹತ್ರ ನಾವು ಪ್ರಾರ್ಥಿಸಿ, ಆ ಜನರಿಗೋಸ್ಕರ ನಾವು ದೇವರ ಹತ್ರ ಮೊರೆ ಇಡುವುದು, ದೇವರ ಹತ್ರ ನಿವೇದನೆ ಮಾಡುವುದು, ಇವೆಲ್ಲ ದಾರಿಗಳು, ಇವೆಲ್ಲವುಗಳು ಬೇರೆ ಬೇರೆ ದಾರಿಗಳು. ನಾವು ದೇವರ ಪ್ರೀತಿಯನ್ನು ಅನುಭವಿಸುವ, ದೇವರ ಶಕ್ತಿಯನ್ನು ಪಡೆಯುವ ದಾರಿಗಳು. ರೋಸರಿ, ಜಪಮಾಲೆಯ ಭಕ್ತಿ. ಪ್ರತಿದಿನ ಮಾತೆ ಮರಿಯಳಿಗೆ ನಮನ ಸಲ್ಲಿಸುತ್ತಾ, ದೇವ ಮಾತೆಗೆ ಗೌರವ ಸಲ್ಲಿಸುತ್ತಾ, ದೇವರನ್ನು ಸ್ತುತಿಸುತ್ತಾ, ನಮ್ಮ ಕುಟುಂಬಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಸಮುದಾಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸುವುದು. ಮಾತೆ ಮರಿಯಳೇ ನಮ್ಮ ಪ್ರಾರ್ಥನೆಯನ್ನು ಮಾಡುವುದು. ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್, ಧನ್ಯತಾ ಪ್ರಾರ್ಥನೆ. ಇವೆಲ್ಲ ನಮಗೆ ದೇವರು ಕೊಡುವ ಬೇರೆ ಬೇರೆ ಸಂಪನ್ಮೂಲಗಳು, ದೇವರನ್ನು ಆರಾಧಿಸುವ ದಾರಿಗಳು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ರವರು ಪ್ರಾರ್ಥನೆ ಮಾಡಲು, ದೇವರಲ್ಲಿ ಆಕರ್ಷಿಸಲು ಸುಲಭ ದಾರಿ ಕೈಗಳಿಂದ, ನಾವು ಪ್ರಾರ್ಥಿಸುವ ಕೈಗಳಿಂದಲೇ ನಮಗೆ ಪಡೆಯಬಹುದು ಅಂತ ಹೇಳುತ್ತಾರೆ. ಬೆರಳುಗಳ ಮೂಲಕ ನಾವು ಪ್ರಾರ್ಥಿಸ್ಬೋದು. ಕೊಂಬೆರಳು, ಅಂತ ನಾವು ಹೇಳಿ ಕೊಂಬೆರಳು. ಪ್ರೀತಿಯು ಕುಟುಂಬವನ್ನು ಪಡಿಸುತ್ತದೆ. ಕುಟುಂಬಸ್ಥರಿಗೋಸ್ಕರ, ಗೆಳೆಯರಿಗೋಸ್ಕರ ಪ್ರೀತಿ ಈ ಕುಟುಂಬದಲ್ಲಿ ನೆಲೆಯೂರಲು ನಾವು ಪ್ರಾರ್ಥಿಸುವುದು. ಕೊಂಬೆರಳು, ಈ ಹಿರಿದಾದ ಬೆರಳನ್ನು ನಾವು ನೆನಪಿಸುತ್ತಾ, ಸ್ವರ್ಗಕ್ಕೆ ನಮ್ಮ ಕೈಗಳನ್ನು ಜೋಡಿಸುತ್ತಾ, ಆ ಮೊದಲನೆಯ ದೊಡ್ಡ ಬೆರಳಿನ ಮುಖಾಂತರ ನಾವು ನಮ್ಮ ಮೂಲ ಆಸರೆ ಇರುವುದು ಕುಟುಂಬದಲ್ಲಿ, ಆ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸುವುದು ಅಂತ ಪೋಪ್ ಸ್ವಾಮಿ ನಮಗೆ ಹೇಳ್ತಾರೆ. ತೋರು ಬೆರಳು, ಪಾಯಿಂಟಿಂಗ್ ಫಿಂಗರ್ಸ್ ಅಂತ ನಾವು ಹೇಳ್ತೇವೆ. ಶಿಕ್ಷಕರು, ಶಿಕ್ಷಕಿಯರು ನಮಗೆ ದಾರಿ ತೋರಿಸುವವರು, ಅವರಿಗೋಸ್ಕರ ಈ ಪಾಯಿಂಟಿಂಗ್ ಫಿಂಗರ್, ತೋರು ಬೆರಳಿನ ಮುಖಾಂತರ ನಾವು ಪ್ರಾರ್ಥಿಸುವುದು. ತೋರು ಬೆರಳು ನಾವು ಕೈ ಜೋಡಿಸುವಾಗ ನಾವು ನೋಡುವ ಬೆರಳುಗಳು, ಆ ಬೆರಳು ನೋಡುವ ಸಮಯದಲ್ಲಿ ನಾವು ಶಿಕ್ಷಕರಿಗೋಸ್ಕರ, ಮುಖಂಡರಿಗೋಸ್ಕರ ಪ್ರಾರ್ಥಿಸುವುದು. ಮಧ್ಯದ ಬೆರಳು, ಉದ್ದವಾದ ಬೆರಳು ನಮ್ಮ ಕೈಯಲ್ಲಿರುವುದು. ನಮ್ಮ ಸಮಾಜದಲ್ಲಿ ಪ್ರಭಾವ ಬೀರುವ ನೀಳವಾದ ಸದೃಢ ನಾಯಕರಿದ್ದಾರೆ. ಅವರಿಗೆ ನಮ್ಮ ಪ್ರಾರ್ಥನೆಯ ಅಗತ್ಯ ಭಾಳಷ್ಟಿದೆ ಅಂತಲೂ ನಾವು ನೆನಪಿಸುವುದು. ನಾಲ್ಕನೇ ಬೆರಳು, ರಿಂಗ್ ಫಿಂಗರ್ ಅಂತ ನಾವು ಹೇಳ್ತೇವೆ, ಉಂಗುರದ ಬೆರಳು. ಸಂತ್ರಸ್ತರಿಗೆ, ನೆಮ್ಮದಿಲ್ಲದವರಿಗೋಸ್ಕರ ನಾವು ಪ್ರಾರ್ಥಿಸುವುದು. ಚಿಕ್ಕ ಬೆರಳು, ಸ್ಮಾಲ್ ಫಿಂಗರ್, ನಮಗೋಸ್ಕರ ಪ್ರಾರ್ಥಿಸುವುದು. ಪ್ರಿಯರೇ, ಕೊನೆಯದಲ್ಲಿ ನಮ್ಮನ್ನು ನಾವು ನೆನಪಿಸುವುದು ದೇವರ ಹತ್ರ, ನಮಗೋಸ್ಕರ ನಾವು ಪ್ರಾರ್ಥಿಸುವುದು. ದೇವರ ಪ್ರೀತಿ ಪರಪ್ರೀತಿಯಲ್ಲಿ ವ್ಯಕ್ತ ಆಗಬೇಕು. ತಾರತಮ್ಯ, ಜಾತಿಗಳ ಮಧ್ಯೆ, ಭಾಷೆಗಳ, ಸಂಸ್ಕೃತಿ ಮಧ್ಯೆ ಕಲಹ ಇರುವ ಒಂದು ಸಮುದಾಯ ನಮಗೆ ಅಪತ್ಯ. ನಮಗೆ ಒಳ್ಳೆಯ ಸಮುದಾಯ ಬೇಕು, ನಾವಾಗಿ ಒಳ್ಳೆಯರಾಗಬೇಕು, ಪ್ರೀತಿಯ ಮನುಷ್ಯರ ನಾವಾಗಬೇಕು, ಶಾಂತಿ ದೂತರು ನಾವಾಗಬೇಕು. ಪ್ರಿಯರೇ, ಆದ್ದರಿಂದ ಮನುಷ್ಯರಲ್ಲಿ ತಾರತಮ್ಯ ಕಡು ಪಾಪ.
ದೇವರ ಪರಿಚಯನೇ ಇಲ್ಲದ ಹಾಗೆ ನಾವು ಬದುಕುವುದು ಅದು ಘೋರ ಅಪರಾಧ. ಆದ್ದರಿಂದ ನಾವು ಪ್ರೀತಿಯಲ್ಲಿ ಜೀವಿಸಬೇಕು, ಪ್ರೀತಿಯನ್ನು ಅನುಭವಿಸಬೇಕು, ದೇವರ ಪ್ರೀತಿಯನ್ನು ಪರಳಿಗೆ ಹಂಚಬೇಕು. ಇದುವೇ ನಮ್ಮ ಆಶಯ. ದೇವರು ನಮಗೆ ಶಕ್ತಿ ಕೊಡಲಿ. ನಾವು ಪ್ರಾರ್ಥಿಸುವಾಗ ನಮಗೆ ಆಶೀರ್ವಾದ ನೀಡಲೆಂದು ನಾವು ಭಿನ್ನಯಿಸುತ್ತಾ ಈ ಪ್ರಾರ್ಥನೆಯನ್ನು, ದೇವರ ವಾಕ್ಯಗಳ ಈ ಅರ್ಥವನ್ನು ನಾವು ಅರ್ಥೈಸಿ ದೇವರ ಪ್ರೀತಿಯಲ್ಲಿ ಬಾಳಲು ಶಕ್ತಿಯನ್ನು ಬೇಡೋಣ. ಆಮೇಲೆ